ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕುಂದಾಪುರ.com ಅಂತರ್ಜಾಲ ಸುದ್ದಿತಾಣ ಹಾಗೂ ಕಾಲೇಜಿನ ವಿವಿಧ ಸಂಘಗಳು ಜಂಟಿಯಾಗಿ ಕಾಲೇಜು ಸಭಾಂಗಣದಲ್ಲಿ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಿದರು. ಕಾರ್ಯಕ್ರಮದಲ್ಲಿ ಸಾಹಿತಿ, ಚಲನಚಿತ್ರ ನಟ ಹಾಗೂ ಜಾದೂಗಾರ ಓಂ ಗಣೇಶ್ ಅವರು ಮಾತನಾಡಿ, ಮಾನವ ಸಂವೇದನೆಗೆ ಮಾತೃಭಾಷೆಯೇ ಮೂಲದಾತು. ಮಾತೃಭಾಷೆಯಿಂದ ದೂರ ಸೇರಿದಂತೆಲ್ಲ ಸಂವೇದನೆಯು ಕ್ಷೀಣಿಸುತ್ತದೆ. ಮಕ್ಕಳ ಮೇಲೆ ಪರಭಾಷಾ ಒತ್ತಡ ಹೇರಿದಂತೆಲ್ಲ ಮಾನಸಿಕ ಸಮಸ್ಯೆಗಳಿಗೂ ಕಾರಣವಾಗುವ ಸಾಧ್ಯತೆಯೇ ಹೆಚ್ಚು. ಹಾಗೂ ಭಾಷೆ ಹೃದಯ ಅರಳಿಸುವ ಸಾಧನ. ಅದರೊಂದಿಗೆ ನೆಲ ಜಲ ಬದುಕಿನ ಸಾಂಗತ್ಯವಿದೆ ಎಂದು ಹೇಳಿದರು. ಟೀ ಕುಡಿಲಿಕ್ಕೆ ಅಂತ ಹೋದಾಗ ಅಲ್ಲಿ ಆ ಹೋಟೆಲ್ ಕ್ಲೋಸ್ ಆಗಿತ್ತು. ಸೊ ಇನ್ನೊಂದು ಹೋಟೆಲ್ ಹೋದೆ, ಅಲ್ಲೂ ಹೋದ ಹೋಟೆಲ್ ಓಪನ್ ಇತ್ತು. ಆ ಹೋಟೆಲ್ಗೆ ಹೋದಾಗ ಒಳಗೆ ಹೋಗಿ ಟೇಬಲ್ ಮೇಲೆ ಕೂತು ವೇಟರ್ ಬಂದು ನಾನು ಕೇಳಿದ ಏನು ಕೊಟ್ಟೆ ಅಂತ, ಒಂದು ಟೀ ಕೊಡು ಅಂತ ಕೇಳಿದೆ. ಆ ಟೀ ಅವನು ಕೊಟ್ಟ ಅಂದರೆ ಟೀ ಕುಡಿದೆ, ಚೆನ್ನಾಗಿತ್ತು, ಸಕ್ಕರೆ ಕಡಿಮೆ ಇತ್ತು, ಆದರೂ ಹೇಳಲಿಲ್ಲ. ಹಾಗೆ ಬಿಲ್ ತಂದು ಕೊಟ್ಟ. ಬಿಲ್ ಕೊಟ್ಟ ಮೇಲೆ ನಾನು ಬಂದು ಕ್ಯಾಶ್ ಟೇಬಲ್ ಹತ್ರ ಕ್ಯಾಶನ್ನು ಕೊಟ್ಟೆ. ಕೌಂಟ್ರಲ್ಲಿ ಕ್ಯಾಶ್ ಕೊಟ್ಟ ಮೇಲೆ ಚೇಂಜ್ ವಾಪಸ್ ಕೊಟ್ಟ, ತಗೊಂಡು ಬಿಸಲ್ ಹಾಕ್ಕೊಂಡು ಪುನಃ ಕಾರ್ ಹತ್ತಿ ನಾನು ಇಲ್ಲಿಗೆ ಬಂದೆ. ನಾನು ಇಷ್ಟು ಕನ್ನಡದಲ್ಲೇ ಮಾತಾಡಿದ್ದು, ಕರೆಕ್ಟಾ? ಎಲ್ಲೂ ನಾನು ಯಾವ ಬೇರೆ ಪದವನ್ನು ಬಳಸ್ತಿಲ್ಲ, ಕರೆಕ್ಟಾ? ಇವಾಗ ಏನಾಗಿದೆ ಅಂದರೆ ನಮ್ಮ ಕನ್ನಡದ ಸ್ಥಿತಿ, ಅದೇನೋ ಮೊಬೈಲಲ್ಲಿ ಇನ್ ಬಿಲ್ಟ್ ಅಂತ ನಿಮ್ಗೆ ಹೇಳಿದ್ರೆ ಗೊತ್ತಾಗತ್ತಲ್ಲ, ಇನ್ ಬಿಲ್ಟ್ ಅದೇನೋ ಹುಟ್ಟುತ್ತಾನೆ ನಮ್ಮ ಒಳಗೆ, ನಮಗೆ ಗೊತ್ತಿಲ್ಲದೆ, ನಮಗೆ ಅರಿವಿಲ್ಲದೆ ಒಂದಿಷ್ಟು ಬೇರೆ ಭಾಷೆಯ ಶಬ್ದಗಳು ನಮ್ಮೊಳಗೆ ಸೇರ್ಕೊಂಡ್ಬಿಟ್ಟಿದೆ. ನನಗೆ ಬಹಳ ಖುಷಿಯಾಗಿದೆ ಅಂದರೆ ಮೀನಾಕ್ಷಿ ಮೇಡಮ್ ಅವರು ಇಲ್ಲಿ ಸ್ಪಷ್ಟವಾಗಿ ಸುಂದರವಾಗಿ ಅರ್ಥಪೂರ್ಣವಾಗಿ ಭಾವಪೂರ್ಣವಾಗಿ ಅವರ ಕನ್ನಡವನ್ನು ಉಚ್ಚರಿಸಿದಾಗ ಆ ಒಂದೊಂದು ಶಬ್ದಕ್ಕೂ ಆ ಎಲ್ಲೆಲ್ಲಿ ಪ್ರಾಣ ಮಹಾಪ್ರಾಣಗಳು ಬರಬೇಕು, ಅಕ್ಷರಗಳು ಹೇಗಿರಬೇಕು ಅನ್ನೋದನ್ನು ಅವರನ್ನು ಆ ಶಬ್ದಗಳು ಅವರು ಹೇಳೋದನ್ನು ನಿತ್ಯ ಕಲಿತರಲ್ಲ, ಅದು ಕನ್ನಡ ಪ್ರೇಮ. ಕಾಲೇಜು ಅಭಿವೃದ್ಧಿ ಸಮಿತಿಯ ಕಾರ್ಯಾಧ್ಯಕ್ಷ ದೀಪಕ್ ಕುಮಾರ್ ಶೆಟ್ಟಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ರಾಜ್ಯೋತ್ಸವದ ಹೊತ್ತಿನಲ್ಲಿ ನೈಜ ಸಾಧಕರನ್ನ ಗುರುತಿಸಿ ಗೌರವಿಸುವ ಕೆಲಸ ರಾಜ್ಯ ಸರ್ಕಾರದಿಂದ ಆಗಿದೆ. ಕನ್ನಡವನ್ನ ನಿತ್ಯ ನೂತನವಾಗಿಸುವ ನಿಟ್ಟಿನಲ್ಲಿ ಹಮ್ಮಿಕೊಂಡ ಅಭಿಯಾನ ಮನೆ ಮನಗಳನ್ನ ತಟ್ಟಿದೆ ಎಂದು ಹೇಳಿದರು. ನನಗೆ ಈ ನನ್ನ ಕರ್ನಾಟಕದಲ್ಲಿ ನನಗೆ ಕುಂದಾಪುರದ ಭಾಷೆ ಅಂತ ಹೇಳಿದ್ರೆ ಬಹಳ ನನಗೆ ಖುಷಿ ಅಂತಕ್ಕಂಥ ಮಾತನ್ನ ಪುನೀತ್ ರಾಜ್ಕುಮಾರ್ ಹೇಳಿದರು. ಅದ್ರ ಜೊತೆಗೆ ಆ ಭಾಷೆಯ ಜೊತೆಗೆ ನನಗೆ ಕುಂದಾಪುರದ ಕಂಡಿಗೆ ಮೀನ ದೊಡ್ಡ ಬಹಳ ಖುಷಿ ಅಂತ ಹೇಳಿದ್ರು. ಕಾಣೆ ಮೀನು ನನಗೆ ಬಹಳ ಖುಷಿ ಅಂತ ಮಾತನ್ನು ಸಹ ಪುನೀತ್ ರಾಜ್ಕುಮಾರ್ ಹೇಳಿದರು. ಅಂದರೆ ಕನ್ನಡ ಅಂತಕ್ಕಂಥದ್ದು ನಮಗೆ ಒಂದು ನಮೂನೆ ವಿಶಿಷ್ಟವಾದಂಥ ಒಂದು ಜಪಶಕ್ತಿ ಇದ್ದಾಗ, ಯಾಕಂದರೆ ಆ ಕನ್ನಡದ ಮಾತು ನಮಗೆ ವಿಶೇಷವಾಗಿ ಬರ್ತದೆ. ನಮಗೆ ಬೇರೆ ಭಾಷೆಯಲ್ಲಿ ನಾವು ಮಾತಾಡಲಿಕ್ಕೆ ಸಾಧ್ಯ ಆಗಲಿಕ್ಕಿಲ್ಲ. ಆ ಕನ್ನಡವನ್ನು ಉಳಿಸುವಂಥ ಕೆಲಸಗಳನ್ನು ಯಾರು ಮಾಡಬೇಕು? ವಿದ್ಯಾರ್ಥಿಗಳಾದ ತಾವು ಮಾಡಬೇಕು. ಯಾಕಂದರೆ ತಾವು ತಮ್ಮ ಮನಸ್ಸಲ್ಲಿ ಇರಬೇಕು. ಯಾಕಂದರೆ ಕೆಲವರು ಈ ಅರ್ಧ ಬರ್ಧ, ಕೆಲವರಿಗೆ ತುಳು ಬರ್ತದೆ, ಅರ್ಧ ಬರ್ಧ ಪೂರ್ತಿ ಬರೋದಿಲ್ಲ. ಕನ್ನಡ ಒಳ್ಳೆ ಬರುತ್ತೆ ಅವರಿಗೆ, ಕನ್ನಡ ತುಳು ಅರ್ಧ ಬರ್ಧ ಬರೋದು. ಆ ತುಳು ಮಾತಾಡ್ತಾ ತುಳುನೇ ಮಾತಾಡ್ತಾ ಬಿಟ್ಟರೆ ಕನ್ನಡ ಮಾತಾಡೋದಿಲ್ಲ ಅವರಿಗೆ. ಕನ್ನಡಾಂಬೆಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಕನ್ನಡ ಗೀತೆಗಳ ಗಾಯನ ಮಾಡಲಾಯಿತು. ಈ ಸಂದರ್ಭದಲ್ಲಿ ಕನ್ನಡಕ್ಕಾಗಿ ನಾವು ಅಭಿಯಾನದ ಅಂಗವಾಗಿ ಆಯೋಜಿಸಿದ್ದ ಪ್ರಬಂಧ ಸ್ಪರ್ಧೆಯಲ್ಲಿ ತೃತೀಯ ಬಿಕಾಂ ಅನುಶ್ರೀ ಪ್ರಥಮ, ದ್ವಿತೀಯ ಬಿಕಾಂ ವಿದ್ಯಾರ್ಥಿಗಳಾದ ವಿನೋದ ದ್ವಿತೀಯ ಹಾಗೂ ಸುನಂದ ತೃತೀಯ ಸ್ಥಾನವನ್ನು ಪಡೆದುಕೊಂಡರು. ಕನ್ನಡ ನಾಡಪ್ರೇಮ ಗೀತೆಯಲ್ಲಿ ದ್ವಿತೀಯ ಬಿಕಾಂ ವಿದ್ಯಾರ್ಥಿಗಳಾದ ವಿನೋದ ಪ್ರಥಮ, ಕಾಂಚನ ದ್ವಿತೀಯ ಹಾಗೂ ಸುನಂದ ತೃತೀಯ ಸ್ಥಾನವನ್ನು ಪಡೆದುಕೊಂಡರು. ಕನ್ನಡದಲ್ಲಿ ಮಾತನಾಡುವ ಸ್ಪರ್ಧೆಯಲ್ಲಿ ತೃತೀಯ ಬಿಎ ಅನುಶ್ರೀ ಪ್ರಥಮ ಹಾಗೂ ದ್ವಿತೀಯ ಬಿಬಿಎ ಚಿನ್ಮಯ್ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡರು. ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ರಘುನಾಯಕ್ ಅಧ್ಯಕ್ಷತೆಯನ್ನು ವಹಿಸಿದ್ರು. ಕನ್ನಡ ವಿಭಾಗದ ಮುಖ್ಯಸ್ಥ, ಕಾರ್ಯಕ್ರಮದ ಸಂಚಾಲಕರಾದ ನಾಗರಾಜ್ ಶೆಟ್ಟಿ ಪ್ರಾಸ್ತಾವಿಕ ಮಾತುಗಳನ್ನಾಡಿದ್ರು. ಕನ್ನಡ ವಿಭಾಗದ ಸಹಾಯಕ ಪ್ರಾಧ್ಯಾಪಕ ನವೀನ್ ಎಚ್.ಬಿ. ಸ್ವಾಗತಿಸಿದ್ರು. ರಾಜ್ಯಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಶಿವಕುಮಾರ್ ವಂದಿಸಿದ್ರು. ಕನ್ನಡ ವಿಭಾಗದ ಸಹಾಯಕ ಪ್ರಾಧ್ಯಾಪಕಿ ಮೀನಾಕ್ಷಿ, ಕುಂದಾಪುರ.com ಸಂಪಾದಕ ಸುನಿಲ್ ಎಚ್.ಜಿ, ಕಾಲೇಜು ಅಭಿವೃದ್ಧಿ ಸಮಿತಿಯ ಸದಸ್ಯರುಗಳಾದ ಎಂಎನ್ ಶೇರುಗಾರ್, ಶಿವರಾಜ್ ಪೂಜಾರಿ, ಚಂದ್ರ ಹಳಗೇರಿ, ಬೈದೂರು ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷೆ ಭಾಗೀರಥಿ ಉಪಸ್ಥಿತರಿದ್ದರು. ರವಿರಾಜ್, ವಿ4 ನ್ಯೂಸ್, ಬೈಂದೂರು.